ಬಂಟ್ವಾಳ ತಾಲೂಕಿನ ಬಡಗ ಕಜಿಕಾರು ಪಂಚಾಯತ್ ವ್ಯಾಪ್ತಿಯ ಮಾಡಪಲ್ಕೆ ಗ್ರಾಮದ ಪ್ರತಿ ಕುಟುಂಬಕ್ಕೆ ತಲಾ 10 ಕೆಜಿಯಂತೆ 17 ಕ್ವಿಂಟಾಲ್ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ನೆರವೇರಿಸಿದರು। ಈ ಸಂದರ್ಭದಲ್ಲಿ ಶ್ರೀ ಸುಧಾಕರ್ ಶಿನೈ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪದ್ಮಶೇಖರ್ ಜೈನ್, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಬಿ ಕುಂದರ್, ಬಡಗ ಕಜಿಕಾರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಡಿಕಯ್ಯ ಬಂಗೇರ, ರೋಷನ್, ರಾಮಚಂದ್ರ ಪೂಜಾರಿ ನಾಡಿಲ್, ಡಿಕಯ್ಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು। ಇದು ಗಂಭೀರ ವಿಷಯ। ನಿಖಿಲ್ ಜಾಗ್ರತೆಯಲ್ಲಿ ನಿಖಿಲ್ ಮಲ್ಪುಡು ಮಾತ್ರ ಎಲ್ಲ ಕೈ ಮುಗಿದಂಗೆ ವಿನಂತಿ ಕಾರ್ ಮುಟ್ಟದೆ ಅಂತ ಅನ್ಕೊಂಡ್ಲಿಕ್ಕೆ ನಿಖಿಲ್ನ ರಕ್ಷಣೆ ನಿಖಿಲ್ ಮಲ್ತು ಜಾಗ್ರತೆ ಮಲ್ಪೋಡು 5 ದಾಲ ಉದಾಸೀನ ಮಲ್ಪುರ ಬಂದಿ ನಿಖಿಲ್ ಅಷ್ಟೋಡು ಎಂಕಲ್ ಸಾಧ್ಯ ಎಂಕಲ್ ಮಲ್ಪ ಇತ್ತೆ ಮುಕ್ಕಲು ಮಾತ್ರ ಮಲ್ತೇವೆ ಮುಂಚೆ ಅದು ಒಂದು ಮತ್ತೆ ವಿಷಯ ಗಂಭೀರ।